ಅಧ್ಯಪಾಡಿ ಗ್ರಾಮದ ಕುದ್ರು ಮುಗಿಯರ್ ಮತ್ತು ದೈವಂಗಲ ಗುಡ್ಡೆ ಪ್ರದೇಶಗಳು ಭಾರಿ ಮಳೆಯಿಂದಾಗಿ ನೆರೆ ನೀರಿನಿಂದ ಆವೃತವಾಗಿದ್ದು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ನೇತೃತ್ವದಲ್ಲಿ ಎಸ್ಡಿಆರ್ಎಫ್ ತಂಡವು ಸ್ಥಳಕ್ಕೆ ತೆರಳಿ ಸುರಕ್ಷತೆಯ ಕ್ರಮ ಕೈಗೊಂಡಿತು. ಸುಮಾರು 25 ಮನೆಗಳು ಜಲಾವೃತಗೊಂಡಿದ್ದು 15 ಹಸುಗಳು ಸಿಲುಕಿಕೊಂಡಂತ ಘಟನೆ ನಡೆದಿತ್ತು. ಶಾಸಕರು ದೋಣಿ ಮೂಲಕವೇ ಸಂಚರಿಸಿ ನದಿ ಒಳ ಹರಿವಿನ ಪ್ರಮಾಣವನ್ನು ಹೆಚ್ಚುತ್ತಾ ಇದ್ದು ಸ್ಥಳಾಂತರ ಮಾಡುವಂತೆ ಮನೆಯವರಲ್ಲಿ ಮನವಿ ಮಾಡಿದರು. ಪಂಚಾಯತ್ ವತಿಯಿಂದ ತಕ್ಷಣದ ಎಲ್ಲಾ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಮನೆಯಲ್ಲಿನ ಹಸು ಮತ್ತು ಇತರ ಪ್ರಾಣಿಗಳನ್ನು ಬಿಟ್ಟು ಹೋಗಲು ಹಲವು ಮಂದಿ ನಿರಾಕರಿಸಿದ್ದು ನದಿ ನೀರಿನ ಪ್ರಮಾಣ ಹೆಚ್ಚುತ್ತಿರುವ ಬಗ್ಗೆ ಎಚ್ಚರಿಕೆ ನೀಡಿ ಮನವೊಲಿಸಲಾಯಿತು. ಜಿಲ್ಲಾ ಪಂಚಾಯತ್ ವತಿಯಿಂದ ದನಕರುಗಳ ಸುರಕ್ಷತೆಗೂ ಕೂಡ ಕ್ರಮ ಕೈಗೊಳ್ಳಲಾಯಿತು. ಸಹಾಯಕ ಆಯುಕ್ತ ಹರ್ಷವರ್ಧನ, ತಹಶೀಲ್ದಾರ್, ಕಂದಾಯ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಶಾಸಕರ ಜೊತೆಗಿದ್ದರು. ಬಿಲ್ಡಿಂಗ್ ವಾಟರ್ ವ್ಯವಸ್ಥೆ ಮಾಡಿಲ್ಲ ಒಂದು ವರ್ಷ ಪಣಂದೆ ಪುಣೆ ಅದೇ ಪಂಡೆ ಗೊತ್ತಾ ಅಡ್ಡೆಪಾಡಿ ಮಾತ್ರ ಆಯ್ತು ಏತ್ ಗ್ರಾಮ ಮರ್ಕೊಂಡ ಪುರಾಣ ಮಟ್ಟ ಮರ್ಕೊಂಡ ಅದಾಗ ಏತ್ ಕೃಷಿ ಐತ ಬೇತೆ ಉಂಟು ಅದಕ್ಕೆ ವಿಷಯ ಬನ್ನಿ ಮುಂದೆ ಟೈಮ್ ಮಾತ್ರ ಸಮಸ್ಯೆ ಒಂದೊಂದು ಅದಕ್ಕೆ ಎಂತ ಅಂತ ರಿಪೋರ್ಟ್ ಅಲ್ಲಿ ಪುನಃ ಫೈನಲ್ ಪುನಃ ನೆಕ್ಸ್ಟ್ ಇಯರ್ ನಾನು ಇಬ್ರು ಇಲ್ಲ ಅದೇ ವರ್ಷ ನೋಡ್ತಾ ಚಾನಲ್ ಮಾಡಿದ್ರು